ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಠಾಣೆಯ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜು ಸಂಚಾಲಿತ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಜುಲೈ 13 ಶನಿವಾರ ಮೂಲೂನ್ ಪಶ್ಚಿಮದ ಮಹಾಕವಿ ಕಾಳಿದಾಸ ನಾಟ್ಯಗೃಹದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಆಡಳಿತ ನಿರ್ದೇಶಕ ಡಾ ಎಂ ಮೋಹನ್ ಆಳ್ವ, ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷ, ಯಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರ ಸಂತೋಷ್ ಕುಮಾರ್ ಹೆಗ್ಡೆ ಉಪಸ್ಥಿತರಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನ ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯಾಕೆ ಶೆಟ್ಟಿ ವಹಿಸಿದರು. ಇದೇ ಸಂದರ್ಭ ಕಳೆದ 10 ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿದ್ದ ಸಂಘ ಮತ್ತು ಶಾಲೆಯನ್ನ ಸಮರ್ಪಕವಾಗಿ ಮುನ್ನಡೆಸುತ್ತಿರುವ ಜಯಾಕೆ ಶೆಟ್ಟಿ ದಂಪತಿ, ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ದಯಾನಂದ್ ಎಸ್ ಶೆಟ್ಟಿ ದಂಪತಿ, ಉಪಾಧ್ಯಕ್ಷ ಕೇಶವ ಟಿ ನಾಯಕ್, ಗೌರವ ಪ್ರಧಾನ ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ದಂಪತಿ, ಸಹ ಕಾರ್ಯದರ್ಶಿ ಪ್ರಶಸ್ತ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ದಯಾನಂದ್ ಬಿ ಹೆಗಡೆ ದಂಪತಿಯನ್ನು ಸಂಘದ ವತಿಯಿಂದ ಅತಿಥಿ ಗಣ್ಯರು ಸನ್ಮಾನಿಸಿದರು. ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಅವಿನಾಶ್ ಎನ್ ಶೆಟ್ಟಿ ದಂಪತಿ, ಅರವಿಂದ ಎನ್ ರಾಯರ್ ದಂಪತಿ, ಪ್ರಶಾಂತ್ ಎನ್ ಪೂಜಾರಿ, ಕೀರ್ತಿ ಎಸ್ ಶೆಟ್ಟಿ, ಶೇಖರ್ ಎನ್ ಹೆಗಡೆ, ರವಿ ಎಸ್ ಹೆಗಡೆ, ರಾಜೇಶ್ ಆರ್ ಹೆಗಡೆ, ಹರೀಶ್ ಡಿ ಸಾಲ್ಯಾನ್ ದಂಪತಿ, ಪ್ರಭಾಕರ್ ಪಿ ಶೆಟ್ಟಿ ದಂಪತಿ, ಶಶಿಧರ್ ಕೆ ಶೆಟ್ಟಿ, ರಮೇಶ್ ಕೆ ಶೆಟ್ಟಿ, ಸಂಜೀವ ಎಸ್ ಪೂಜಾರಿ, ಸುಧಾಕರ್ ಜೆ ಕರ್ಕೇರ, ಗೋಪಾಲ್ ಎಸ್ ಶೇರಿಗಾರ್ ಅವರನ್ನ ಸನ್ಮಾನಿಸಲಾಯಿತು. ಅಲ್ಲದೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಅನುರಾಧ ಅರ್ಜುನ್ ವಾಡ್ಕರ್, ಅಜಿತಾ ಪ್ರದೀಪ್ ಕುಮಾರ್ ಮತ್ತು ಸಹ ಮುಖ್ಯೋಪಾಧ್ಯಾಯಿನಿ ಕುಸುಮಾ ಸಾಲ್ಯಾನ್, ಪ್ರಾಥಮಿಕ ವರ್ಗ ಮೇಲ್ವಿಚಾರಕಿ ಮಲ್ಲಿಕಾ ಪಿ ಸಾಲ್ಯಾನ್, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಹ ಶಿಕ್ಷಕಿಯರಾದ ಸುಪ್ರೀತಾ ಎಲ್ ಶೆಟ್ಟಿ, ಪ್ರತಿಭಾ ಶ್ರೀಧರ್ ಕೋಟ್ಯಾನ್, ಕುಮಾರಿ ಬಾಲಮ್ಮ ಕೋಲಿ, ಪ್ರಿಯಾ ಪಿ ಬಡೇಸ್ಕರ್, ಶ್ರುತಿ ಎನ್, ಅನುಷಾ ಕೆ ಶೆಟ್ಟಿ, ಗಾಯತ್ರಿ ಪುರೋಹಿತ್, ಮುಖ್ಯ ಆಡಳಿತಾಧಿಕಾರಿ ರೇಖಾ ಎಸ್ ಭಂಡಾರಿ, ಶಿಕ್ಷಕೇತರ ಸಿಬ್ಬಂದಿ ಸೌಮ್ಯ ಸಿ ಪೂಜಾರಿಯವರನ್ನ ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ನಾಟಕ ನಿರ್ದೇಶಕ ಮನೋಹರ್ ಶೆಟ್ಟಿ ನಂದಳಿಕೆ ನಿರ್ದೇಶನದಲ್ಲಿ ಸಂಬಂಧ ದಾಯೆ ತುಳು ನಾಟಕ ಪ್ರದರ್ಶನಗೊಂಡಿತು. ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನ, ಸಹಕಾರ ನೀಡಿದ ದಾನಿಗಳನ್ನ ಅತಿಥಿ ಗಣ್ಯರು ಸನ್ಮಾನಿಸಿದರು. लगा के फोन बता दे सबको बच के रहियो पागल दिल्ली से चंडीगढ़ से या दिल्ली से तने चारों खाने जित कर
ಕೃಷ್ಣ 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 ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಡಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಎಂದಿಗಾದರೊಂದು ದಿನ ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಸಾವು ತಪ್ಪದು ಸುತ್ತು ಹಾಕಬೇಕು ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೇ ಉಳಿತು ಮಾಡು ಮನ್ಸ ನೀ ತಿರುದು 3 ದಿವಸ ಉಳಿತು ಮಾಡು ಮನ್ಸ ನೀ ತಿರುದು 3 ದಿವಸ ಉಸಿರು ನಿನ್ನ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿನ್ನ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಏನ ಅನ್ನುತ್ತಾರ ಸ್ಮರಣಿಕೆಯೊಂದಿಗೆ ಕಲಾವಂತರನ್ನು ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಯರು ಹಾಗೂ ಕೋಶಾಧಿಕಾರಿಗಳು ಭೈರವನ ರೂಪದಾಳಿ ಮುನಿದಾವನಾಳಿ ಭೈರವನ ರೂಪದಾಳಿ ಶ್ರಾವಣ ಬಂತು ನಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಹುಯ್ಯೋ ಹುಯ್ಯೋ ಮಳೆರಾಯ ಹುಯ್ಯೋ 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 ಮಳೆರಾಯ ಹುಯ್ಯೋ ಹುಯ್ಯೋ बुद्धिर्बलं यशोधैर्यं निर्भयत्वम् अरोगता अजाड्यं वाग्वटुत्वं च अनुमस्म
जय जय हनुमान जय गुरु जय जय पवन 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 पवन पुत्र हनुमान की आंजनेय बल भीमा भक्तवರ ಅದುಳಿತ ಬಲಧಾಮ ಹನುಮಂತ ಯಮ್ಮ ರಕ್ಷಿಸೋ ರಾಮ ಭಕ್ತರನಿ ಉದ್ಧರಿಸೋ जय जय हनुमान जय गुरु जय जय पवन जय जय हनुमान जय गुरु जय जय पवन ಜಗದೀಶ್ ಪುತ್ತೂರು ಇವರನ್ನು ನಮ್ಮ ಸಂಘದ ಅಧ್ಯಕ್ಷರ ಜೊತೆಗೂಡಿ ಕಾರ್ಯದರ್ಶಿಯವರು ಗೌರವಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬದುಕಿನ ಆಶ್ರಯವನ್ನ ಹುಡುಕುತ್ತಾ ಬೇರೆ ಬೇರೆ ಕಾರಣ ಅಲ್ಲದಿದ್ರೂ ಒಟ್ಟು ನಾವು ಬದುಕು ಸಾಗಿಸಲು ಮುಂಬೈಗೆ ಎಲ್ಲರೂ ಬಂದವರು. ಬಹಳ ಕಷ್ಟವನ್ನ ಪಟ್ಟು ಇಲ್ಲಿ ನಮ್ಮತನವನ್ನ ನಾವು ಉಳಿಸಿಕೊಂಡಿದ್ದೇವೆ, ಬೆಳೆಸಿಕೊಂಡಿದ್ದೇವೆ ಅನ್ನುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಈ ಒಂದು ಸಂಬಂಧದ ಬೆಸುಗೆಯಾಗಿ ಈ ಒಂದು ಮಾಯಾನಗರಿಯಲ್ಲಿ ಕನ್ನಡ ಭಾಷೆ ಬೆಳೆದಿದೆ ಅನ್ನುವುದು ನಮ್ಗೆಲ್ಲರಿಗೂ ಬಹಳಷ್ಟು ಸಂತಸದ ವಿಷಯ. ಠಾಣೆ ಹಾಗೂ ಮುಲುಂಡ್ ಪರಿಸರದ ಮಧ್ಯಭಾಗದಲ್ಲಿ ಈ ನಮ್ಮ ನವೋದಯ ಕನ್ನಡ ಸಂಘ ನವೋದಯ ಶಾಲೆ ಇದೆ. 1969 ಫೆಬ್ರವರಿ 22ರಂದು ಕೀರ್ತಿಶೇಷ ಯಶೋಧರ ಎಸ್ ಶೆಟ್ಟಿಯವರು ಕನ್ನಡ ನವೋದಯ ಕನ್ನಡ ಸಂಘ ಅನ್ನುವಂಥ ಸಂಸ್ಥೆಯ ಬೀಜವನ್ನ ಹಾಕಿದ್ರು. ಬಾಡಿಗೆ ಕೋಣೆಯಲ್ಲಿ ಆರಂಭವಾದಂತಹ ಈ ಒಂದು ಸಂಸ್ಥೆ 1970ನೇ ಇಸವಿಗೆ ಪ್ರಥಮ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ವಿನಾಯಕ ವಿದ್ಯಾದಾಯಕ ದೇವ ವಿನಾಯಕ ವಿದ್ಯಾದಾಯಕ ದೇವ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ವಿನಾಯಕ ಆಶಾಂಕುಶಧರ ಮೂಷಿಕ ವಾಹನ ಸರ್ವಾಲಂಕೃತನೇ ಗಜಾನನ ಆದಿಪೂಜಿತ ನೀನು ಲಂಬೋದರ ನೀನು ರಕ್ಷಿಸಿ ಕಾಪಾಡು ಗಜಾನನ ಶರಣು ನಿನಗೆ ಶರಣು ವಿನಾಯಕ ಶ್ರೀಯುತರು ಮೂಡುಬಿದಿರೆ ಸಮೀಪದ ಮಿಜಾರು ಎಂಬ ಸಣ್ಣ ಹಳ್ಳಿಯ ಮಿಜಾರು ಗೊತ್ತು ದಿವಂಗತ ಆನಂದ್ ಆಳ್ವ ಮತ್ತು ದಿವಂಗತ ಸುಂದರಿ ಆಳ್ವ ದಂಪತಿಗಳಿಗೆ 1952ರಲ್ಲಿ ಜನಿಸಿದವರು. ಆರಂಭಿಕ ಶಿಕ್ಷಣವನ್ನು ತನ್ನ ಹಳ್ಳಿಯಲ್ಲಿ ಪಡೆದು ಉನ್ನತ ಶಿಕ್ಷಣವನ್ನು ಉಡುಪಿಯಲ್ಲಿ ಆಯುರ್ವೇದ ಔಷಧದಲ್ಲಿ ಪದವಿಯನ್ನು ಪಡೆದವರು. ಬಹುಮುಖ ಪ್ರತಿಭೆಯಿಂದ ಕೂಡಿದ ಶ್ರೀಯುತರು
ತನ್ನ ಪರಿಶ್ರಮದಿಂದ ಹಾಗೂ ಸಮರ್ಪಣಾ ಭಾವದಿಂದ ದೃಢವಾದ ಗುರಿಯನ್ನು ಮುಂದಿಟ್ಟು ನಿಸ್ವಾರ್ಥ ಸೇವೆಯಿಂದ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಇಂದು ಮೂಡುಬಿದಿರೆ ಮಾತ್ರವಲ್ಲ ದೇಶದ ಉದ್ದಗಲಕ್ಕೂ ಹೊರ ದೇಶಗಳಲ್ಲಿಯೂ ತನ್ನ ಪ್ರತಿಭೆಯನ್ನು ಬೀರಿ ನಿಂತಿರುವರು. ಕನ್ನಡದ ಗಾದೆ ಆಡುಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಶ್ರೀಯುತರು ಕೈಯಾಡಿಸದ ಕ್ಷೇತ್ರವೇ ಉಳಿದಿಲ್ಲ ಎನ್ನಬಹುದು. ಶಿಕ್ಷಣ, ಕ್ರೀಡೆ, ಆಯುರ್ವೇದ, ಹೋಮಿಯೋಪತಿ, ನರ್ಸಿಂಗ್, ಪತ್ರಿಕಾದ್ಯಮ, ಸಮಾಜ ಸೇವೆ, ಸಂಗೀತ ಮತ್ತು ನೃತ್ಯ ಈ ಎಲ್ಲ ಕ್ಷೇತ್ರದಲ್ಲಿಯೂ ಶ್ರೀಯುತರ ಸೇವೆ ಅನನ್ಯ. ಮೂಡಬಿದಿರೆಯಲ್ಲಿನ ಆಳ್ವಾಸ್ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪಡೆದು ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ದಕ್ಷಿಣ ಕನ್ನಡದ ಪ್ರಸಿದ್ಧ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆದಾರರಾದ ಎಳತೂರು ಗುತ್ತು ದಿವಂಗತ ಶೇಖರ್ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿದ ಶ್ರೀಯುತರು ತಮ್ಮ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಾಮಾಣಿಕ ವ್ಯವಹಾರ ಹಾಗೂ ಗುಣಮಟ್ಟದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಜಿಲ್ಲೆಯಲ್ಲಿಯೇ ಓರ್ವ ಸಮರ್ಥ ಗುತ್ತಿಗೆದಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವೃತ್ತಿಯಲ್ಲಿ ಒಬ್ಬ ದಕ್ಷ PWD ಕಾಂಟ್ರಾಕ್ಟರ್ ಆಗಿದ್ದರೂ ಪ್ರವೃತ್ತಿಯಲ್ಲಿ ಉತ್ತಮ ಆಡಳಿತಗಾರನಾಗಿ ಜನಪರ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನನಾಯಕನೆನಿಸಿಕೊಂಡ ಇವರು ಎಳತೂರಿನ ಸಮಗ್ರ ಅಭಿವೃದ್ಧಿಗೆ ಪಣ ತೊಟ್ಟ ಧೀಮಂತ ವ್ಯಕ್ತಿ. ಸ್ಥಾಪಿಸಲ್ಪಟ್ಟ ನಮ್ಮ ಸಂಘದ ಸ್ಥಾಪಕ ಸದಸ್ಯರ ದೂರದೃಷ್ಟಿಯ ಪರಿಣಾಮದಿಂದ ಸಣ್ಣದೊಂದು ಪುಸ್ತಕ ಭಂಡಾರದಿಂದ ಕಾರ್ಯಪ್ರವೃತ್ತರಾಗಿ ತನ್ನ ಕಾರ್ಯಬಾಹುಳ್ಯವನ್ನು ಕೇವಲ ವಾಚನಾಲಯಕ್ಕೆ ಸೀಮಿತಗೊಳಿಸದೆ ಶೈಕ್ಷಣಿಕ ಮೌಲ್ಯವನ್ನು ಅರಿತ ಈ ಸಂಘದ ಎಲ್ಲ ಸದಸ್ಯರ ತನುಮನದ ಸಹಕಾರ ದೃಢ ನಿರ್ಧಾರದ ಅಡಿಪಾಯದಲ್ಲಿ ಸಮಾಜದ ಬೇಡಿಕೆ, ಅಭಿರುಚಿ, ಅವಶ್ಯಕತೆಗಳಿಗೆ ಅನುಗುಣವಾಗಿ 1970ರಲ್ಲಿ ಉದಯಿಸಿದ ಶೈಕ್ಷಣಿಕ ಸಂಸ್ಥೆಯೇ ನಮ್ಮ ನವೋದಯ ಇಂಗ್ಲಿಷ್ ಪ್ರಾಥಮಿಕ ಶಾಲೆ. ಕೇವಲ ಒಂದು ತರಗತಿಯಿಂದ ಬಾಡಿಗೆ ರೂಮ್ನಲ್ಲಿ ಆರಂಭಗೊಂಡ ಈ ಶಾಲೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನವನ್ನು ಪಡೆಯದೆ ಸಂಘದ ಸದಸ್ಯರ, ಉದಾರ ದಾನಿಗಳ, ಆಸುಪಾಸಿನ ಬಾಂಧವರ ಪ್ರೋತ್ಸಾಹ, ಸಹಕಾರ, ಸಹಾಯದೊಂದಿಗೆ ಬೆಳೆಯುತ್ತಾ ಬಂದು 1993-94ರಲ್ಲಿ ತನ್ನೆಲ್ಲ ಸದಸ್ಯರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ರಜತ ಸಂಭ್ರಮವನ್ನು ಮತ್ತು 2009-10ರಲ್ಲಿ 40ನೇ ವರ್ಷಾಚರಣೆಯನ್ನು ಆಚರಿಸಿತು.
ನಮ್ಮ ಸಂಸ್ಥೆಯಲ್ಲಿ ಇಟ್ಟುಕೊಂಡು ಆಡಳಿತ ಸಮಿತಿಯಲ್ಲಿ ನಮ್ಮ ನೆಚ್ಚಿನ ಅಣ್ಣ ಮೂಡುಬಿದಿರೆಯನ್ನೇ ತಿರುವೂರು ಮಾಡಿ ಎಲ್ಲ ಜನರಿಗೆ ತೋರಿಸುವಂತೆ ಮಾಡಿದಂತಹ, ಪ್ರಪಂಚದ ಮೂಲೆ ಮೂಲೆಗೂ ಕಾಣಿಸುವಂತೆ ಮೂಡುಬಿದಿರೆಯಂತಹ ಕ್ಷೇತ್ರವನ್ನ ತೋರಿಸುವಂತೆ ಮಾಡಿದಂತಹ ನೆಚ್ಚಿನ ಅಣ್ಣ ಮೋಹನ್ ಆಳ್ವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ವಿದ್ಯಾಭಿಮಾನಿಗಳೇ, ಬಂಧುಗಳೇ, ಸುಯೋಗವೋ ಏನೋ ಇವತ್ತು ನಿಮ್ಮ ಮುಂದೆ ನಾನು ಮುಂದೆ ಇಲ್ಲಿ ನಿಲ್ಲಲು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ ಶೆಟ್ಟರ ಕೃಪೆಯೂ ಇರ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ನಾನು ಬಾಂಬೆಯಲ್ಲಿದ್ದೆ. 3 ಗಂಟೆಯ ನಂತರ ಈ ಸಭಾಂಗಣದ ಒಳಗೆ ಬರುವಾಗ ವಾತಾವರಣವೇ ಅಲ್ಲೋಲ ಕಲ್ಲೋಲವಾಗಿ ನಾನು ಊರಲ್ಲೇ ಇದ್ದೇನೆಂತ ಹೇಳುವ ಒಂದು ಭಾಸವಾಯಿತು ನನಗೆ. ಬಂಧುಗಳೇ, ಇದನ್ನ ಬಹುಶಃ ನಾವು ನಮ್ಮ ಹಿರಿಯರಾದಂತಹ ಯಶೋಧರ ಶೆಟ್ಟರ ಒಟ್ಟಿಗೆ ಸೇರಿ ನಮ್ಮ ಹಿರಿಯರು ಮಾಡಿದಂತಹ ದೊಡ್ಡ ಕೆಲಸ. ಬಂಧುಗಳೇ, ಇವತ್ತಿನ ಪ್ರಪಂಚ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ವ್ಯಾಪಾರೀಕರಣ, ಎಲ್ಲಾ ರೀತಿಯಲ್ಲಿ ವ್ಯಾಪಾರ ನಿಜವಾಗಿಯೂ ಬೇಕು. ವ್ಯಾಪಾರೀಕರಣ, ನಮ್ಮ ವ್ಯಾಪಾರ ನಮ್ಗೆ ಬೇಕೇ ಬೇಕು. ನಮ್ಮ ಜೀವನ ನಡೆಸಬೇಕಾದ್ರೆ ಯಾವ ರೀತಿಯಾದ ಒಂದು ವ್ಯಾಪಾರೀಕರಣ ಬೇಕೇ ಬೇಕು. ಆದ್ರೆ ಇವತ್ತು ವಿದ್ಯಾಭ್ಯಾಸವನ್ನು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಇವತ್ತು ನವೋದಯ ಕನ್ನಡ ಸಂಘ ವ್ಯಾಪಾರೀಕರಣವಾಗಿ ನೋಡುತ್ತಿದ್ರೆ ಬಹುಶಃ ಅರ್ಧ ಮುಂಬೈಯನ್ನೇ ಬಹುಶಃ ತೆಗೆದುಕೊಳ್ತಾ ಇತ್ತು. ಇದರ ಉದ್ದೇಶ ಅದಲ್ಲ. ಮಧ್ಯಮ ವರ್ಗದ ಜನರಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವರನ್ನ ನಮ್ಮ ಹಳ್ಳಿಯಿಂದ ಊರಿನಿಂದ ಬಂದವರನ್ನ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕು, ಆಚಾರ ವಿಚಾರವನ್ನು ಕೊಡಬೇಕಂತ ಹೇಳುವ ಉದ್ದೇಶದಿಂದ ಇವತ್ತು ಕನ್ನಡ ಸಂಘವನ್ನ ಕಟ್ಟಿದ್ದಾರೆ ಹಿರಿಯರು. ಅದನ್ನ ಮುನ್ನಡೆಸ್ತಾ ಬಂದಿದ್ದೀರಿ. ಬಂಧುಗಳೇ, ಮೊತ್ತ ಮೊದಲಾಗಿ ಇದಕ್ಕೆ ಶ್ರಮಪಟ್ಟಂತ ಎಲ್ಲ ಹಿರಿಯರು ಮತ್ತು ಇವತ್ತಿನ ಆಡಳಿತ ಮಂಡಳಿ ಮತ್ತು ಹೆತ್ತವರಿಗೆ ನನ್ನ ಮೊತ್ತ ಮೊದಲ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಮಗುವಿಗೆ ನಮ್ಮ ಆಚಾರ ವಿಚಾರವನ್ನ ಕಲಿಸಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ನಾವು ಇವಾಗ ದೂರದಲ್ಲಿರುವಂತ ಪಾಶ್ಚಾತ್ಯ ದೇಶಗಳ ಆ ಡ್ರೆಸ್ ಆಗಲಿ ಯಾವುದೇ ಆಗಲಿ ಆಚಾರಗಳು ವಿಚಾರಗಳು ಬಹಳ ಚಂದ ಕಾಣ್ತಾ ಇದೆ. ರೀತಿ ನೀತಿಗಳನ್ನು ಎಲ್ಲ ನೋಡುವಾಗ ಇವತ್ತು ಎಷ್ಟು ಒಂದು ಸಮಾಜಕ್ಕೆ ಪ್ರಯೋಜನ ಆಗಬಹುದು ಎಂಬುದನ್ನು ನಮಗೆ ಖಂಡಿತ ಅರ್ಥವಾಗ್ತಾ ಇದೆ. ಕೀರ್ತಿಶೇಷರಾದಂಥ ಯಶೋಧರ ಶೆಟ್ಟರವರು ಹಿಡ್ಕೊಂಡು ಅವರನ್ನು ಈ ಸಮಯದಲ್ಲಿ ಸ್ಮರಿಸುವುದು ನಮ್ಮ ಕರ್ತವ್ಯ. ಅದರ ಜೊತೆಯಲ್ಲಿ ಅಂದಿನಿಂದ ಇಂದಿನ ಜಯ ಶೆಟ್ಟರವರೆಗೆ 10 ಜನ ಇದರ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಇವತ್ತು 1400ರಷ್ಟು ಸದಸ್ಯತನ ಈ ಒಂದು ಸಂಸ್ಥೆಗೆ ಇದ್ದುಕೊಂಡು ಆಡಳಿತ ಮಂಡಳಿಯಲ್ಲಿ ಒಂದು 20 ಜನ ಇದ್ದುಕೊಂಡು ಈ ಸಂಸ್ಥೆಯನ್ನು ಈ ರೀತಿಗೆ ಮುನ್ನಡೆಸಿಕೊಂಡು ಬಂದದ್ದು. 3422 ವಿದ್ಯಾರ್ಥಿಗಳು ಈಗ ಇರುವುದು, 122 ನೌಕರ ವೃಂದ ಇವತ್ತು ಶಿಕ್ಷಕೇತರರು ಇರುವುದು. ಇದನ್ನೆಲ್ಲ ಗಮನಿಸುವಾಗ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇಲ್ಲಿ ಬಂದಾಗ ನನಗೊಂದು ಬಹಳ ನನ್ನ ಹೃದಯಕ್ಕೆ ಹತ್ತಿರ ಇರುವಂಥ ವಿಚಾರ,
ನಾವು ಹೇಗೆ ಒಂದು ಆಳ್ವಾಸ್ ಸಂಸ್ಥೆಯನ್ನು ಕಟ್ಟುವಾಗಲೂ ಇವತ್ತು ಬೇಕಾದಷ್ಟು ನಮಗೆ ಆರ್ಥಿಕ ಸ್ಥಿತಿ ಒಳ್ಳೆದಿರುವಂಥ ಶ್ರೀಮಂತರ ಮೇಲೆ ಅಪಾರವಂಥ ಗೌರವ ಇದೆ. ಆದರೆ ನಾವು ಎಂದೂ ಆ ಶ್ರೀಮಂತರನ್ನು ಟಾರ್ಗೆಟ್ ಇಟ್ಟು ಅಥವಾ ಅವರ ಮಕ್ಕಳು ಬಂದು ನಮ್ಮ ವಿದ್ಯಾಸಂಸ್ಥೆಗೆ ಸೇರಬೇಕು ಎಂಬ ಯಾವ ಇಚ್ಛೆಯನ್ನೂ ನಾವು ಪಡೆಯದೆ, ನಾವು ಮಧ್ಯಮ ವರ್ಗದವರು, ಆರ್ಥಿಕ ಸ್ಥಿತಿ ಕಡಿಮೆ ಇರುವವರು, ಇಂಥವರೇ ಬರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ನಮ್ಮ ಸಂಸ್ಥೆಯನ್ನು ನಾವು ಮುನ್ನಡೆಸಿಕೊಂಡು ಹೋಗುವರು. ಇವತ್ತು ಇದೇ ನನ್ನ ಒಂದು ಸಂಸ್ಥೆ ಹಾಗೆ ಇವತ್ತು ನವೋದಯ ಸಂಸ್ಥೆಯು ಕೂಡ ಬಹಳಷ್ಟು ಶ್ರೀಮಂತರಿಗೆ ಗೌರವ ಕೊಡುತ್ತಾ, ಇವತ್ತು ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದವರು, ಆರ್ಥಿಕ ಕಷ್ಟದಲ್ಲಿದ್ದವರೇ ನಮ್ಮ ಸಂಸ್ಥೆಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದು ಮಾತ್ರ ಅಲ್ಲ, ಇವತ್ತು ಒಬ್ಬ ವಿದ್ಯಾರ್ಥಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕಾದ್ರೆ ಪ್ರಾಥಮಿಕ ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣದಲ್ಲಿ ಕನಿಷ್ಠ ಪಕ್ಷ 20,000ರಿಂದ 30,000 ರೂಪಾಯಿ ಶುಲ್ಕ ಪಡೆಯದೆ ಅದನ್ನು ಯಶಸ್ವಿಯಾಗಿ ಮುಂದೆ ಕೊಂಡೋಗಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೆ ಇವತ್ತು ಬೊಂಬೈ ಅಂತ ಮಹಾನಗರದಲ್ಲಿ ಇವತ್ತು ಒಂದು 13,000ರಿಂದ 14,000 ರೂಪಾಯಿ ವಾರ್ಷಿಕದ ದುಡ್ಡನ್ನು ತೆಗೆದುಕೊಂಡು ತಿಂಗಳಿಗೆ ಒಂದು 750 ರೂಪಾಯಿ ಆಗಿ ದುಡ್ಡು ತೆಗೆದುಕೊಂಡು ಇವತ್ತು ಈ ವಿದ್ಯಾಸಂಸ್ಥೆಯನ್ನು ಇಲ್ಲಿವರೆಗೆ ತಂದದ್ದನ್ನು ನೋಡುವಾಗ ನನಗೆ ಬಹಳಷ್ಟು ಖುಷಿ ಮತ್ತು ಬಹಳಷ್ಟು ಅಭಿಮಾನ ಈ ಸಂಸ್ಥೆಯ ಮೇಲೆ ಬರ್ತಾ ಇದೆ. ಇದು ನಿಜವಾದ ಒಂದು ವಿದ್ಯಾ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಬಂದಾಗ, ಮುಂಬೈ ಅಂತ ಮಹಾನಗರಕ್ಕೆ ಬಂದಾಗ, ಇಲ್ಲಿ ಒಂದು ಕನ್ನಡವನ್ನು ಕೇಳುವುದು, ಇಲ್ಲಿ ಒಂದು ತುಳುವನ್ನು ಕೇಳುವುದು, ಇದೊಂದು ಕೇಳುವುದೇ ನಮಗೊಂದು ಬಹಳ ದೊಡ್ಡ ಸಂತೋಷ. ಇವತ್ತು ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಈ ಭಾಷೆಗಳನ್ನು ನಾವು ದಿನನಿತ್ಯ ಕೇಳ್ಬೋದು. ಆದರೆ ಬೊಂಬೈ ಅಂತ ಮಹಾನಗರದಲ್ಲಿ ಇಲ್ಲಿ ಬಂದು ಆ ಭಾಷೆಯನ್ನು ಕೇಳುವುದು, ಆಮೇಲೆ ಇಂಥ ಒಂದು ಸಾಧನೆಯನ್ನು 50 ವರ್ಷದಿಂದ ಮಾಡಿದಂಥ ಸಾಧನೆ ನೋಡುವಾಗ ಇದರ ಹಿಂದೆ ಅವರೆಲ್ಲ ಕೆಲಸ ನನಗೆ ಅರ್ಥವಾಗ್ತಾ ಇದೆ. ನಾವೆಲ್ಲ ಇವತ್ತು ಒಂದು ಕನ್ನಡದ ನಮ್ಮ ಇಂಥ ಒಂದು ದೇಶದಲ್ಲಿ ನಾವು ಜನ್ಮ ತಾಳಿದವರು, ಪೂರ್ವ ಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ನಾವು ಈ ದೇಶದಲ್ಲಿ ಜನ್ಮ ತಾಳಿದವರು ಅಂತ ನಾವೆಲ್ಲ ಅನುಭವಿಸಿಕೊಂಡು ಬಂದವರು. ಯಾಕೆಂತ ಹೇಳಿದ್ರೆ ಇವತ್ತೊಂದು 80,000 ವರ್ಷದ ಇತಿಹಾಸ ಇರುವಂಥ ನಮ್ಮ ದೇಶ, ಈ 80,000 ವರ್ಷದ ಇತಿಹಾಸ ಇರುವಂಥ ದೇಶದಲ್ಲಿ ನಮ್ಮ ಪೂರ್ವಜರು ಕಾಲಕಾಲಕ್ಕೆ ಸರಿಯಾಗಿ ಬೇಕಾದಷ್ಟು ಧನಾತ್ಮಕವಂತ ಋಣಾತ್ಮಕವಂತ ಸಂಘರ್ಷಗಳನ್ನು ಮಾಡುತ್ತಾ ಈ ದೇಶವನ್ನು, ಈ ಭಾಷೆಗಳನ್ನು ಎಷ್ಟು ಬಲಿಷ್ಠವಾಗಿ ಕಟ್ಟಿದರು. ತಾನೇ ಬರ್ಡ್ಸ್ ಅಸೋಸಿಯೇಷನ್, ತಾನೇ ಬರ್ಡ್ಸ್ನಿಂದ ಯಾರಾದರೂ ಇದ್ರೆ ಬಂದೆ ಶ್ರೀಧರಣ್ಣ, ನಿಮ್ಮ ಈ ಬರಹ ನಿರಂತರ ನಿತ್ಯ ಹರಿಯುತ್ತಾ ಇರಲಿ. ನಮ್ಮ ಕನ್ನಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದು ಎಲ್ಲವರಿಗೂ ಬೇಕಾದಂಥ ವಿಶಾಲ ಮನೋಭಾವನೆಯ ವ್ಯಕ್ತಿ ಕರ್ನೂರು ಮೋಹನ್ ರೈ ಅವರು. ನಮ್ಮ ಅತಿಥಿ ಗಣ್ಯರು ಹಾಗೂ ಪದಾಧಿಕಾರಿಗಳು ಒಂದಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ತಾವು ಕೂಡ ಹಾಗೆ ಚಪ್ಪಾಳೆಯ ಮೂಲಕ ಇದನ್ನು ಅನುಮೋದಿಸಬೇಕು, ಹೌದು ಅನ್ನೋದಾಗಿ. ಆವಾಗ ಮಾತ್ರ ಈ ಗೌರವ, ಈ ಪ್ರೌಢಶಾಲೆ, ಈಗ ಜೂನಿಯರ್ ಕಾಲೇಜ್, ಜಯ ಶೆಟ್ಟಿ ಅವರು ಪದಾಧಿಕಾರಿಗಳಾಗಿ ಅಧ್ಯಕ್ಷರಾಗಿ ಇದನ್ನೆಲ್ಲ ಕಂಡವರು. ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜ್ ಆಗಲಿ ಎನ್ನುವಂಥ ಆಶಾಭಾವನೆ ನಮ್ಮೆಲ್ಲರದ್ದು. ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಗೌರವ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವರು, ಹಾಗೆ ಸಂತೋಷ್ ಕುಮಾರ್ ಹೆಗಡೆಯವರು, ನನ್ನ ಸಹಪಾಠಿಗಳು, ಶಾಲಾ ಮುಖ್ಯೋಧ್ಯಾಪಿಕೆಯರು, ಸಹಾಯಕ ಮುಖ್ಯೋಧ್ಯಾಪಕ, ಶಿಕ್ಷಕೇತರ ಸಿಬ್ಬಂದಿ, ಥಾಣೆ, ಮುಂಬೈ ಹಾಗೂ ಇತರ ಕಡೆಯಿಂದ ಬಂದಂಥ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಾಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮನ್ನು ಹರಸಲು ಬಂದಂಥ ಗಣ್ಯರು, ನಮ್ಮ ಶಾಲಾ ವಿದ್ಯಾರ್ಥಿಗಳ ಪಾಲಕ ಪೋಷಕರು, ವಿದ್ಯಾರ್ಥಿಗಳು, ಎಲ್ಲರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಸಂಘ, ನವೋದಯ ಕನ್ನಡ ಸೇವಾ ಸಂಘ ನಡೆದು ಬಂದ ದಾರಿಯ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದನ್ನು ಸವಿವರವಾಗಿ ನಿಮ್ಮ ಮುಂದೆ ಇಟ್ಟಾಗಿದೆ. ಆದರೆ ಮನುಷ್ಯನಿಗೆ ಎರಡು ಸಂದರ್ಭದಲ್ಲಿ ತನ್ನ ಮನದಾಳದ ಮಾತುಗಳನ್ನು ಅರುಹಲು ಸರಿಯಾದ ಶಬ್ದಗಳು ಸಿಕ್ಕುತ್ತಿಲ್ಲಂತೆ. ಬಹುಶಃ ಅಂದೇ ಆ ಒಂದು ಕ್ಷಣವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ. ಬಹಳ ಸಂತಸವಾಗುತ್ತಾ ಇದೆ.
ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವರು ಅವರಂದರೆ ಅದೊಂದು ಯೂನಿವರ್ಸಿಟಿ ಇದ್ದಾಗೆ. ಅವರ ಆಡಿದ ಒಂದು ಮಾತು ಅಂದರೆ ನನ್ನ ಇಂದಿನ ದಿನ ಸಾರ್ಥಕ ಆಯಿತು ಅಂತ, ಆ ಒಂದು ಸರ್ಟಿಫಿಕೇಟ್ಗಿಂತ ಹೆಚ್ಚಿನ ಯಾವ ಪ್ರಶಂಸೆಯೂ ನಮಗೆ ಬೇಕಿಲ್ಲ. ನಿಜವಾಗಿಯೂ ಅವರಂಥ ವ್ಯಕ್ತಿಯಿಂದ ಅಂತಹ ಶಬ್ದಗಳು ಬರಬೇಕೆಂದಿದ್ದರೆ ಅವರು ನಮ್ಮನ್ನು ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ ಕೆಲಸ ಕಾರ್ಯಗಳನ್ನು ಎಷ್ಟೊಂದು ವಿಮರ್ಶೆ ಮಾಡಿ ನೋಡಿರಬಹುದೆಂಬುದಕ್ಕೆ ಅದೊಂದು ಸಾಕ್ಷಿ. ದುರ್ಗದೇವಿಯ ನೆಲೆಯಿದೆ, ಉಡುಪಿ ಕೃಷ್ಣನ ನಗುವಿದೆ, ವಿವಿಧ ಕಲೆಗಳ ಕಳೆಯಿದೆ, ಶುದ್ಧ ಸಂಸ್ಕೃತಿ ಒಲವಿದೆ. ಶ್ರೀ ಮಂಜುನಾಥನ ಮಡಿಲಲಿ ದೈವ ಭಕ್ತಿಯ ಸೊಬಗಲಿ ಕಡಲ ಮಕ್ಕಳ ಕಥೆ ಇದೆ. ಈ ನಂದಿದ ಪಾಸರನ್ನು ಒಂದಿನೆಲ್ಲ ನೆಮ್ಮದಿ ಬಸ್ಕರಿ ಕೊಟ್ಟಿದ್ದಾರೆ. ಈತ ಸಮಯ ಅಂದ್ರೆ ಅವನಿಗೆ ರಸ್ತೆ ಬಂದು ಬಜಿಲ್ಲ ಚಾಲ ತೀರ್ಪುಂದಾಗಿ ನಿಂತು ನೆಮ್ಮದಿ ಅದಾಗಿ ಅವರಿನ ಸೈಟ್ ಬಂದ್ರೆ ಕುಟುಂಬದ ಅವು ತಾಟಿಲ್ಲತ್ತವೆ, ಅವು ಕಕ್ಕೆ ಅವರನ್ನ ಕಕ್ಕೆ ಪೂರ ಏನ ಕುಟುಂಬದ ಅಧಿಕ ಪ್ರಸಂಗ ಬಂದ್ರೆ ಭಾರಿ ಇಷ್ಟ ಹಂಡಿ ಮೇಲೆ ನಾವು ಕರೆಕ್ಟ್ ಹುಳಾಗಿ ಇಲ್ಲಿ ಮಸನ ಲೆಕ್ಕಗೆ ಇಲ್ಲ ರಾಯಪ್ಪನ ಮಗೆ ಕೂಡ ಮಠ ಮಲಂಕನ ಬರುಂದಿ ಅಮ್ಮೆಯ ನೀರು ತುಂಬೋದಿಲ್ಲ ಕೋಡ ಜೋಡು ಕೋಡ ಇವೆಲ್ಲ ಕುಬೇರನ ಮಗೆ ಸರಿ ಕೊಡ್ಬಿಟ್ಟಿರ ನನ್ನ ಮಸ್ತ್ ಪ್ರಯೋಜನ ನನ್ನ ಆನೆ ಸಾಕಲಿಕ್ಕೆ ಸಾಕಾಗಿದೆ. ಓಲ ಚಕ್ರ ಬರ್ಕೊಂಡು ಕುಳಿತು ಕುಂತುಬಾರ್ದು ಕುಲದರ ಇಲ್ಲಿ ನವೋದಯ ಪೂರ ಅದನ್ನ ಕುಟುಂಬದ ಒಂದು ದೋಷಿನ ಸಾಧ್ಯತೆ ಎಲ್ಲ ಜೋರ್ ಮಾಡ್ತಾರೆ ಮಲ್ಲಮಗೆ ಪೋತೆ ನನ್ನ ಈ ಒಂದು ಕೋಯನಲ್ಲ ನಾನು ఒక కోడ్ జ్ఞాన కోడ్ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.